ಕೋಟಿ ಚಿನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿಯ ವತಿಯಿಂದ ಒಂಟಿಕಟ್ಟಿಯ ಕಡಲಕೆರೆ ನಿಸರ್ಗಧಾಮ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದ ಕೋಟಿ ಚಿನ್ನಯ್ಯ ಜೋಡುಕೆರೆಯಲ್ಲಿ 18ನೇ ವರ್ಷದ ಹೊನಲು ಬೆಳಕಿನ ಕಂಬಳೋತ್ಸವ ಫೆಬ್ರವರಿ 20ರಂದು ನಡೆಯಲಿದೆ ಅಂತ ಶಾಸಕ ಕಂಬಳ ಸಮಿತಿಯ ಅಧ್ಯಕ್ಷ ಉಮನಾಥ್ ಕೋಟ್ಯನ್ ತಿಳಿಸಿದ್ದಾರೆ. ಅವರು ಮೂಡುಬಿದ್ರೆ ಕಡಲಕೆರೆಯ ಬಳಿ ಇರುವ ಕಂಬಳ ಕೆರೆಯ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ತುಳುನಾಡಿನ 3 ಜಿಲ್ಲೆಗಳಲ್ಲಿ ನಡೆಯುವ ಜಾನಪದ ಕ್ರೀಡೆಯಾಗಿರುವ ಕಂಬಳ ಅತಿ ವಿಜೃಂಭಣೆ ಮತ್ತು ಶಿಸ್ತಿನಿಂದ ಮೂಡುಬಿದ್ರೆಯಲ್ಲಿ ಸರ್ಕಾರ ಜಾಗದಲ್ಲಿ ನಡೆಯುವ ಕಂಬಳವಾಗಿದ್ದು, ಈ ಬಾರಿ ಒಂದೇ ದಿನದಲ್ಲಿ ಮುಗಿಸುವ ಯೋಜನೆ ಇದೆ. ಕಳೆದ ಬಾರಿಯ ಕಂಬಳದ ಸಂದರ್ಭದಲ್ಲಿ 35ರಿಂದ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುತ್ತಿನ ಮನೆಯ ಮಾದರಿ ಶಾಶ್ವತ ವೇದಿಕೆಯನ್ನ ನಿರ್ಮಾಣ ಮಾಡಬೇಕೆನ್ನುವ ಯೋಜನೆ ಹಾಕಿಕೊಳ್ಳಲಾಗಿತ್ತು. ಆದರೆ ಕೊರೋನಾ ಕಾರಣದಿಂದಾಗಿ ಕಾರ್ಯಗತವಾಗಿಲ್ಲ. ಇದೀಗ ಎಂಆರ್ಪಿಎಲ್ ಸಂಸ್ಥೆಯು 35 ಲಕ್ಷ ರೂಪಾಯಿಯನ್ನು ಬಿಡುಗಡೆಗೊಳಿಸಿದ್ದು, ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಿತೇಶ್ ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ಕಂಬಳದ ದಿನವೇ ಭೂಮಿ ಪೂಜೆ ನಡೆಯಲಿದೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ರಾಣಿ ಅಬ್ಬಕ್ಕ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಅಂತ ತಿಳಿಸಿದರು. ಸಂಜೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸಹಿತ ಸಚಿವರುಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದ ಅವರು, ಈ ಬಾರಿಯ ಕಂಬಳದಲ್ಲಿ 200 ಜತೆ ಕೋಣಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಸಮಿತಿಯ ಕೋಶಾಧಿಕಾರಿ ಭಾಸ್ಕರ್ ಕೋಟ್ಯನ್, ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್, ವಾರ್ಡ್ ಸದಸ್ಯ ನಾಗರಾಜ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅವರು ಕೋಣಗಳನ್ನು ಎಲ್ಲಿ ಕರೆಗೆ ಇಳಿಸ್ತಾರೆ ಅಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೋಡಿಕೊಳ್ತಾರೆ. ವೇದಿಕೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಮ್ಮ ತಂಡ ನಿಭಾಯಿಸ್ತದೆ, ನಮ್ಮ ಸ್ವಯಂ ಸೇವಕರು ನಾವು ನಿಭಾಯಿಸ್ತೇವೆ. ಬಾಕಿ ಕಡೆಗಳಲ್ಲೆಲ್ಲ 30 ಗಂಟೆ 36 ಗಂಟೆ ಕಂಬಳಗಳು ಯಾವ ರೀತಿ ಯಾಕೆ ನಡೆಯುತ್ತದೆ ಅಂತ ಕೇಳಿದ್ರೆ, ಬಾಕಿ ಕಡೆಯಲ್ಲಿ ವೇದಿಕೆಯಲ್ಲಿ ಎಲ್ಲರೂ ಇರ್ತಾರೆ. ಕಂಬಳದ ಕೋನಗಳನ್ನು ಕರೆಗೆ ಬಿಡುವಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಇರುವುದಿಲ್ಲ. ಹಾಗಾಗಿ ಅದು 15 ನಿಮಿಷಕ್ಕೊಮ್ಮೆ ಅರ್ಧ ಗಂಟೆಗೊಮ್ಮೆ ಕೋನಗಳು ಕರೆಗಿಳಿಯುತ್ತವೆ. ಆದ್ರೆ ಅದಕ್ಕೆ ಬೇರೆ ತಂಡ, ವೇದಿಕೆಗೆ ಬೇರೆ ತಂಡ ಇರುವುದರಿಂದ ನಾವು ಹೇಗೆ ವ್ಯವಸ್ಥಿತವಾಗಿ ಇಷ್ಟು ಗಂಟೆಗೆ ಮುಗಿಬೇಕು ಅಂತ ಹೇಳಿದ್ರೆ ಖಂಡಿತ ಅಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ವ್ಯವಸ್ಥೆ ನಾವು ಮಾಡ್ತೇವೆ. ಮೂಡುಬಿದ್ರೆ ಅಂತ ಪ್ರತಿಷ್ಠಿತ ಕಂಬಳ ಆಗುವಾಗ ರಾಜೇಂದ್ರ ಸಿಂಗ್ ಬಾಬು ಅಂತ ಅವರು ಬಂದಾಗ ದೊಡ್ಡ ಬಜೆಟಿನ ಒಂದು ಎಸ್ಟಿಮೇಟ್ ಇಟ್ಕೊಂಡು ಬರ್ತಾರೆ. ನಮ್ಗೆ ಯಾವುದೇ ಬರ್ಡನ್ ಇಲ್ಲದೆ, ಅದು ಬಹಳ ಮುಖ್ಯ. ಅವರಾಗಿಯೇ ಇದನ್ನು ಅಧ್ಯಯನ ಮಾಡೋದಕ್ಕೆ 19ನೇ ತಾರೀಕಿಗೆ ಸಾಯಂಕಾಲವೇ ಅವರು ಬರ್ತಾರೆ. ಅವರಿಗೆ ಪಂಚರತ್ನ ಇಂಟರ್ನ್ಯಾಷನಲ್ ನಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದೆ. ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ಬರಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ಇರ್ತಾರೆ. ಒಂದು ಅಧ್ಯಯನವನ್ನು ಮಾಡಿ ಸಮಗ್ರ ಕಂಬಳದ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಸಿನಿಮಾವನ್ನು ತಯಾರು ಮಾಡಿ ಎಲ್ಲ ಭಾಷೆಗಳು, ಮೊದಲನೇದಾಗಿ ತುಳು ಭಾಷೆಯಲ್ಲಿ ಮಾಡಿ, ನಂತರ ನಮ್ಮ ದೇಶದ ಎಲ್ಲ ಭಾಷೆಗಳಲ್ಲಿ ಕೂಡ ಅದನ್ನು ತರಬೇಕು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎನ್ನುವುದು ಅವರ ಸಂಕಲ್ಪ.